ಅಕ್ರಮ ಸಂಬಂಧದಿಂದ ಗರ್ಭಿಣಿಯಾಗಿದ್ದ ಯುವತಿಯೊಬ್ಬಳು ಮಗುವಿನ ಜನನವನ್ನೇ ಮರೆಮಾಚಿ ಹಸಗೂಸಿನ ಸಾವಿಗೆ ಕಾರಣವಾಗಿರುವ ಘಟನೆ ತುಮಕೂರಿನ ಅರೆಗುಜ್ಜನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮನೆಯಲ್ಲಿ ಅತಿ ಸರಳವಾದ ಉಡುಪನ್ನು ಧರಿಸಿಕೊಂಡು ಗರ್ಭ ಧರಿಸಿರುವುದನ್ನೇ ಅವಿವಾಹಿತೆ ಮುಚ್ಚಿಟ್ಟಿದ್ಲು. ಕೊನೆಗೆ ಯಾರಿಗೂ ಗೊತ್ತಾಗದಂತೆ ತಾನೇ ಸ್ವಯಂ ಹೆರಿಗೆ ಮಾಡಿಕೊಂಡಿದ್ಲು. ಬಳಿಕ ಸಮಾಜಕ್ಕೆ ಹೆದರಿ ಹೆತ್ತ ಕೂಸನ್ನೇ ಬಯಲಿಗೆಸೆದಿದ್ಲು. ಪೋಷಕರು ಇಲ್ಲದ ಹಿನ್ನೆಲೆ ಸ್ವಂತ ಅಕ್ಕನ ಮನೆಯಲ್ಲಿ ಆಶ್ರಯ ಪಡೆದಿದ್ದ ಯುವತಿ ಸಮಾಜಕ್ಕೆ ಹೆದರಿ ಈ ರೀತಿಯ ಕೃತ್ಯ ನಡೆಸಿದ್ದಾಳೆ. ಮೂಲತಃ ಗೌರಿಪುರ ಗ್ರಾಮದ 25 ವರ್ಷದ ಯುವತಿ 2 ದಿನಗಳ ಹಿಂದಷ್ಟೇ ರಾತ್ರಿ 10 ಗಂಟೆಯ ಸುಮಾರಿಗೆ ಮನೆಯಿಂದ ಹೊರಗೆ ಹೋಗಿ ತಾನೇ ಸ್ವಯಂ ಹೆರಿಗೆ ಮಾಡಿಕೊಂಡಿದ್ಲು. ನಂತರ ಮಗುವನ್ನ ಅಲ್ಲಿಯೇ ಪಕ್ಕದಲ್ಲಿ ಎಸೆದು ಮನೆಗೆ ಹೋಗಿದ್ಲು. ಮನೆಗೆ ಹೋಗಿ ಋತುಚಕ್ರದ ಕಾರಣ ಹೇಳಿ ಸ್ನಾನ ಮಾಡಿದ್ಲು. ಬೆಳಿಗ್ಗೆ ನವಜಾತ ಹೆಣ್ಣು ಮಗುವಿನ ಮೃತದೇಹ ಪತ್ತೆಯಾಗಿದ್ದು ಕೂಡಲೇ ಪೊಲೀಸರಿಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಮಕ್ಕಳ ರಕ್ಷಣಾ ಘಟಕ ಆರೋಗ್ಯ ಇಲಾಖೆ ಸಿಬ್ಬಂದಿಯೊಂದಿಗೆ ಪೊಲೀಸರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ರಕ್ತಸ್ರಾವದಿಂದ ಬಳಲಿದ್ದ ಯುವತಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ಆರೋಗ್ಯ ಇಲಾಖೆ ಸಿಬ್ಬಂದಿ ನವಜಾತ ಶಿಶುವಿನ ಶವ ಕೂಡ ಶವಗಾರಕ್ಕೆ ರವಾನೆ ಮಾಡಿದ್ದಾರೆ. ಈ ಘಟನೆ ಸಂಬಂಧ ಮಹಿಳಾ ಪೊಲೀಸ್ ಠಾಣೆಗೆ ಮಕ್ಕಳ ರಕ್ಷಣಾ ಘಟಕದವರು ದೂರು ನೀಡಿದ್ದಾರೆ. ಅದರಂತೆ ಕೇಸ್ ದಾಖಲಾಗಿದೆ.